ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಕೃಪಾಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಓ ನನ್ನ ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಆವೆ ಆವೆ ಮಾರಿಯಾ, ಆವೆ 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 ಮಾರಿಯಾ. ನಮೋ ರಾಣಿಯೇ, ದಯಾ ತಾಯಿ, ನಮ್ಮ ಜೀವವೇ, ಮಾಧುರ್ಯವೇ ಮತ್ತು ನಂಬಿಕೆಯೇ, ಏವೆಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರಡುತ್ತೇವೆ. ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತ್ತು ಪ್ರಲಾಪಿಸುತ್ತೇವೆ. ಆದುದರಿಂದ ನಮ್ಮ ಆಶ್ರಯವೇ, ನಿಮ್ಮ ಕೃಪಕಟಾಕ್ಷವನ್ನು ನಮ್ಮ ಮೇಲೆ ಇರಿಸಿರಿ, ಮತ್ತು ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ. ದಯಾಪರಿಯೇ, ಪ್ರೀತಿಮಯೇ, ಮಧುರ ಕನ್ಯಾ ಮರಿಯೇ, ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ತಾಯೇ, ನನ್ನ ಮನದಾಸೆಯ ಕೇಳು, ನಿನ್ನ ನೆರವಿಲ್ಲದೆ, ನಿನ್ನ ಒಲವಿಲ್ಲದೆ ನನ್ನ ಬದುಕೆಲ್ಲಿದೆ ಹೇಳು. ನಮೋ ನಮೋ ಮರಿಯಾ, ನಮೋ ನಮೋ ಮರಿಯಾ, ನಮೋ 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 ಮರಿಯಾ.
Hello, mic check. Hello, mic check. Hello. Hello, mic check. Hello. ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ. ಹರಿಹರ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರಕ್ಕೆ ಸಪ್ರೇಮ ಸ್ವಾಗತ. ಹರಿಹರ ಮಾತೆಯ ಪೂಜ್ಯ ಕರಗಳಲ್ಲಿ ನೀವು ಸುರಕ್ಷಿತವಾಗಿದ್ದೀರಿ. ಹರಿಹರ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರ ಕಿರುಬೆಸಿಲಿಕವಾಗಿ ಸಾಂಭ್ರಮಿಕ ಘೋಷಣೆ ಹಾಗೂ ಸಮರ್ಪಣೆಯ ಧನ್ಯಧಾರೆಯಲ್ಲಿ ನಾವು ಸಹಭಾಗಿಗಳಾಗಿದ್ದೇವೆ. ಸೆಪ್ಟೆಂಬರ್ 18, 2019 ಪರಮೋಚ್ಚ ಗುರು ಫ್ರಾನ್ಸಿಸ್ ರವರು ಈ ಪುಣ್ಯಕ್ಷೇತ್ರವನ್ನು ಕಿರುಬೆಸಿಲಿಕವಾಗಿ ಘೋಷಿಸಿದ್ದಾರೆ. ನಮ್ಮ ಧರ್ಮಕ್ಷೇತ್ರದ ಇತಿಹಾಸದ ಪುಟಗಳಲ್ಲಿ ಈ ಕ್ಷಣ ಅಭೂತಪೂರ್ವವಾದದ್ದು. ಅಂದು ತುಂಗಭದ್ರಾ ನದಿಯಲ್ಲಿ ಮುಳುಗುತ್ತಿದ್ದ ಜೀವಕ್ಕೆ ಆಧಾರವಾದ ಮಾತೆ ಮರಿಯ ಇಂದು ಲಕ್ಷಾನುಲಕ್ಷ ಭಕ್ತಾದಿಗಳ ಜೀವ ಸೆಲೆಯಾಗಿ ನೊಂದವರ ಕಷ್ಟ ಸಂಕಷ್ಟಗಳಿಗೆ ಸಾಂತ್ವನವಾಗಿ ಆರೋಗ್ಯ ಭಾಗ್ಯವ ನೀಡಿ ಭಕ್ತರ ಮನದಾಳದಲ್ಲಿ ನೆಲೆಸಿರುವ ರೀತಿ ಅನನ್ಯ. ಕಿರುಬೆಸಿಲಿಕಾದ ಘೋಷಣೆ ಹಾಗೂ ಸಮರ್ಪಣೆಯ ಆರಾಧನಾ ವಿಧಿಯಲ್ಲಿ ಭಾಗಿಯಾಗುತ್ತಿರುವ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಮಾತೆ ಮರಿಯಳ ಎನ್ನಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ ಎಂಬ ಮಧುರ ಸಾಲುಗಳು ನಮ್ಮಲ್ಲಿ ಧನ್ಯತಾಭಾವ ಮೂಡಿಸಲಿ. ಆತ ಹೇಳಿದಂತೆ ನೀವು ಮಾಡಿ ಎಂಬ ನುಡಿಗಳು ನೈಜ ಕ್ರಿಸ್ತೀಯ ಜೀವನದೆಡೆಗೆ ನಮ್ಮನ್ನು ಪ್ರೇರೇಪಿಸಲಿ. ಐಕ್ಯತೆ ಅನ್ಯೋನ್ಯತೆಯ ತಾಣವಾಗಿರುವ ಈ ಕಿರುಬೆಸಿಲಿಕ ನಮ್ಮೆಲ್ಲರನ್ನು ಒಂದಾಗಿಸಲಿ. ಹರಿಹರ ಮಾತೆಯ ಭಕ್ತಿ ನಮ್ಮೆಲ್ಲರನ್ನು ಪ್ರಭು ಯೇಸುವಿನ ದಿವ್ಯ ಸನ್ನಿಧಿಗೆ ಕರೆದೊಯ್ಯಲಿ. ಪ್ರವೇಶ ಗೀತೆಯೊಂದಿಗೆ ಈ ದಿವ್ಯ ಬಲಿ ಪೂಜೆಯಲ್ಲಿ ಸಹಭಾಗಿಗಳಾಗೋಣ.
ಪ್ರಭುವಿನ ಪರಮಾಲಯ. ಆಲಯ ಈ ಆಲಯ ಪ್ರಭುವಿನ ಪರಮಾಲಯ. ದೇವಾದಿ ದೇವನ ದಿವ್ಯಾಲಯ, ಮಹಿಮೆಯ ರಾಜನ ಮಹದಾಲಯ. ದೇವಾದಿ ದೇವನ ದಿವ್ಯಾಲಯ, ಮಹಿಮೆಯ ರಾಜನ ಮಹದಾಲಯ. ಪರಮನ ಪೂಜಿಪ ಪೂಜ್ಯಾಲಯ, ಪರಮನ ಪೂಜಿಪ ಪೂಜ್ಯಾಲಯ. ಆಲಯ ಈ ಆಲಯ ಪ್ರಭುವಿನ ಪರಮಾಲಯ. ಮನದಿ ಒಂದಾಗಿರಿ, ದಿವ್ಯ ಆಣಿಯ ಆಲಿಸಿರಿ. ಮನದಿ ಒಂದಾಗಿರಿ, ದಿವ್ಯವಾಣಿಯ ಆಲಿಸಿರಿ. ಪ್ರೀತಿ ಸ್ನೇಹದಿ ಸೇರಿರಿ, ಪ್ರೇಮ ಕೃಪೆಯ ಬೇಡಿರಿ. ಒಮ್ಮನದಿ ಸ್ತುತಿ ಹಾಡಿರಿ, ಮಹಿಮಾತ್ಮನ ಕೊಂಡಾಡಿರಿ. ಮಹಿಮಾತ್ಮನ ಕೊಂಡಾಡಿರಿ. ಆಲಯ ಈ ಆಲಯ ಪ್ರಭುವಿನ ಪರಮಾಲಯ. ಆಲಯ ಈ ಆಲಯ ಪ್ರಭುವಿನ ಪರಮಾಲಯ. ಆತ್ಮದಾಹದಿ ಸ್ಮರಿಸಿರಿ, ನಿತ್ಯ ಜೀವನ ಅರಸಿರಿ. ದಿವ್ಯ ದೀಕ್ಷೆಯ ಪಡೆಯಿರಿ, ಪರಮನ ಧ್ಯಾನವ ಮಾಡಿರಿ. ಪರಮಾತ್ಮನ ಸ್ತುತಿ ಮಾಡಿರಿ. ಆಲಯ ಈ ಆಲಯ ಪ್ರಭುವಿನ ಪರಮಾಲಯ. ಆಲಯ ಈ ಆಲಯ ಪ್ರಭುವಿನ ಪರಮಾಲಯ. Pa-pa-pa-pa-pa-pa-da, pa-pa-pa-pa-pa-sa, sa-sa-sa-sa-sa-sa-gari-sa-ga-sa, sa-sa-sa-sa-sa-sa-gari-sa-ga-sa. ಶುಭ ಸಮಯ, ಶುಭ ಸಮಯ.
ಸಮಯ ಇದು ಪೂಜಾ ಶುಭ ಸಮಯ ಶುಭ ಸಮಯ ಶುಭ ಸಮಯ ಇದು ಪೂಜಾ ಶುಭ ಸಮಯ ಇದು ಪೂಜಾ ಶುಭ ಸಮಯ ಇದು ಪೂಜಾ ಶುಭ ಸಮಯ ಪದ ಸಗರಿ ತಗಿಡ ತಗಿಡ ತಕ ತಕ ದೊಂ ತಕ ದೊಂ ಗರಿ ಸದ ಸಾ ತಗಿಡ ತಗಿಡ ತಕ ತಕ ದೊಂ ತಕ ದೊಂ ಜನಿಸಿದ ದೇವಗೆ ಮಾಡೋಣ ಆರಾಧನೆ. ಎಲ್ಲವ ನೀಡಿ ಎಲ್ಲರ ಪಾಲಿಪ ಪ್ರಭುವಿಗೆ ಸಂಕೀರ್ತನೆ. ಭುವಿಯ ಸೃಜಿಸಿದ ದೇವಗೆ ಮಾಡೋಣ ಆರಾಧನೆ ಎಲ್ಲವ ನೀಡಿ ಎಲ್ಲರ ಪಾಲಿಪ ಪ್ರಭುವಿಗೆ ಸಂಕೀರ್ತನೆ ಮಣಿಯೋಣ, ಹಾಡೋಣ, ಮಣಿಯೋಣ ಹಾಡೋಣ ಜಗದ ಒಡೆಯನೆ ನಮಿಸೋಣ. ನಮಿಸೋಣ In the name of the Father, and of the Son, and of the Holy Spirit, ಆಮೆನ್ the grace of our Lord Jesus Christ, and the love of God, and the communion of the Holy Spirit be with you all. and with your spirit. Dear Archbishop Peter Machado, Bishop Francis Serrao, my dear brother bishops, fathers, sisters, and my dear brothers and sisters in Christ, devotees and pilgrims of Our Lady of Health. Every Mass is a celebration of thanksgiving. But today's Holy Mass is eminently a celebration of joyful thanksgiving and praise to God as we celebrate this great milestone, the solemn proclamation and inauguration of the diocesan shrine of Our Lady of Health as the minor basilica of Our Lady of Health, Harihar. We would like to thank God for the precious gift of our Heavenly Mother and for the countless blessings, favors, wonders, and healings that we have received and experienced through Our Lady of Health. We also raise up to her our fervent prayers, our needs, our anxieties. We pray that we may all draw inspiration from our Blessed Mother and strive to live our lives in total submission to God's will and in a spirit of joyful and humble service to all, particularly the poor and the marginalized. May Mary, the Queen of Peace, obtain through her powerful intercession true peace for all of us, our families, our state of Karnataka, our country, and the whole world. Brothers and sisters, to prepare ourselves to celebrate these sacred mysteries,
let us call to mind our sins. I confess to Almighty God and to you, my brothers and sisters, that I have greatly sinned in my thoughts and in my words, in what I have done and in what I have failed to do, through my fault, through my most grievous fault. Therefore I ask Blessed Mary, ever Virgin, all the angels and saints, and you, my brothers and sisters, to pray for me to the Lord our God. Amen. may Almighty God have mercy on us, forgive us our sins, and bring us to everlasting life. Amen. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಆತ್ಮೀಯ ಸಹೋದರ ಸಹೋದರಿಯರೇ, ಕಿರುಬೆಸುಲಿಕವನ್ನು ಲೋಕಾರ್ಪಣೆ ಮಾಡುವಂತಹ ಮಹೋನ್ನತ ಕ್ಷಣಗಳಿವು. ದೈವಾರಾಧನಾ ಮತ್ತು ಸಂಸ್ಕಾರ ಶಿಸ್ತು ಪಾಲನಾ ಸಮಿತಿ ತನಗೆ ಪರಮೋಚ್ಚ ಗುರು ಫ್ರಾನ್ಸಿಸರು ಅನುಗ್ರಹಿಸಿರುವ ವಿಶೇಷ ಅಧಿಕಾರದಿಂದ 18 ಸೆಪ್ಟೆಂಬರ್ 2019 ಹರಿಹರ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರವನ್ನು ಕಿರುಬೆಸಿಲಿಕವೆಂದು ಮಾನ್ಯತೆ ನೀಡಿ ಕಳುಹಿಸಿದ ಆದಿಸೂಚನಾ ಪತ್ರವನ್ನು ಮಹಾಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಪೀಟರ್ ಮಚಾದರ್ ಅವರು ಲಟಿನ್ ಹಾಗೂ ಕನ್ನಡ ಭಾಷೆಯಲ್ಲಿ ಜಗಜ್ಜಾಹೀರಾತುಗೊಳಿಸಬೇಕಾಗಿ ಸವಿನಯವಾಗಿ ಕೇಳಿಕೊಳ್ಳುತ್ತೇನೆ. ಕೈಗಳನ್ನು ಜೋಡಿಸಿ ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ದಯವಿಟ್ಟು ಕೂತ್ಕೊಳ್ಳಿ. ಹರಿಹರ ಆರೋಗ್ಯ ಮಾತೆ ಕಿರು ಬಸಿಲಿಕದ ಸಾಂಭ್ರಮಿಕ
ಘೋಷಣೆ ಅಧಿಕೃತವಾಗಿ ಲಾತಿನ್ ಭಾಷೆಯಲ್ಲಿ. Congregationis de culto divino e disciplina sacramentorum, protocollo numero 131/19. Scemugaensi, instante eccellentissimo Domino Francis Serrao, Episcopo Scemugaensi, litteris die 21 febbraio 2019 datis, preses et vota cleri atque Christi fidelium expromente, Congregatione culto divino et disciplina sacramentorum, vigore facultatum peculiarium a Summo Pontifice Francesco tributarum ecclesiam sanctuarii in urbe vulgo de Harihare, Deo in honorem Beate Mariae Virginis, fontis salutis dictatam, titulo ac dignitate Basilicae Minoris omnibus cum iuribus atque liturgicis concessionibus rite competentibus per libenter exurnate servatis vero servandis justa decretum de tutulo Basilicae Minoris die 9 novembris 1989 evulgatum. Contrariis quibus libet minime obstantibus ex edibus congregationis de culto divino disciplina sacramentorum die 18 mensis septembris 2019. Robertus Cardinal Sara, Prefectus, Excellentissimus Arturus Roche, Archiepiscopus Secretis. ಕನ್ನಡ ಭಾಷೆಯಲ್ಲಿ ದೈವಾರಾಧನಾ ವಿಧಿ ಮತ್ತು ಸಂಸ್ಕಾರ ಶಿಸ್ತು ಪಾಲನಾ ಸಮಿತಿ ಸಂಖ್ಯೆ 131/19 ಶಿವಮೊಗ್ಗ ಧರ್ಮಕ್ಷೇತ್ರ. ಶಿವಮೊಗ್ಗ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಫ್ರಾನ್ಸಿಸ್ ಸೆರಾವರವರು ತಮ್ಮ ಯಾಜಕರ ಮತ್ತು ಕ್ರೈಸ್ತ ದೈವ ಪ್ರಜೆಯ ಕೋರಿಕೆ ಮತ್ತು ಅಭಿಲಾಷೆಗಳನ್ನು ವ್ಯಕ್ತಪಡಿಸುತ್ತಾ ಮನಪೂರ್ವಕ ಬಿನ್ನಹವನ್ನು 21 ಫೆಬ್ರವರಿ 2019 ತಮ್ಮ ಪತ್ರದಲ್ಲಿ ಬರೆದಿರುತ್ತಾರೆ. ಅದಕ್ಕೆ ಅನುಗುಣವಾಗಿ ದೈವಾರಾಧನಾ ವಿಧಿ ಮತ್ತು ಸಂಸ್ಕಾರ ಶಿಸ್ತು ಪಾಲನಾ ಸಮಿತಿ ತನಗೆ ಸರ್ವೋಚ್ಚ ತಂದೆ ವಿಶ್ವಗುರು ಫ್ರಾನ್ಸಿಸ್ ಅವರು ಅನುಗ್ರಹಿಸಿರುವ ವಿಶೇಷ ಅಧಿಕಾರದಿಂದ ಹರಿಹರ ಪಟ್ಟಣದ ಆರೋಗ್ಯ ಮಾತೆ ಪೂಜ್ಯ ಕನ್ಯಾಮನವರ ಗೌರವಾರ್ಥ ಸಮರ್ಪಿತ ಪವಿತ್ರ ಪುಣ್ಯಕ್ಷೇತ್ರದ ದೇವಾಲಯಕ್ಕೆ ಕಿರಿಯ ಮಹಾದೇವಾಲಯ ಎಂಬ ಶಿರೋನಾಮೆಗಿನಿತ್ತು ಅದಕ್ಕೆ ತಕ್ಕ ಘನತೆಯ ಸ್ಥಾನವನ್ನು ಪ್ರದಾನ ಮಾಡಲು ಹರ್ಷಿಸುತ್ತದೆ. ದೈವಾರಾಧನೆ ವಿಧಿಗಳನ್ನು ದಕ್ಷ ಮತ್ತು ಯುಕ್ತ ರೀತಿಯಲ್ಲಿ ನೆರವೇರಿಸಲು ಗೌರವಪೂರ್ಣ ಅನುಮತಿ ಹಾಗೂ ಸರ್ವ ಹಕ್ಕುಗಳನ್ನು ಅದಕ್ಕೆ ನೀಡಲಾಗಿದೆ. 9 ನವೆಂಬರ್ 1989 ಜಾರಿಗೊಳಿಸಿರುವ ಅಧಿಸೂಚನೆ ದೆ ಟಿಟುಲೋ ಬಸಿಲಿಕೈ ಮಿನೋರಿಸ್ ಕಿರಿಯ ಬಸಿಲಿಕಾದ ಶಿರೋನಾಮೆಯ ಬಗ್ಗೆ ವಿಧಿಸಿದ ಸಕಲ ನಿಬಂಧನೆಗಳನ್ನು ಯಾವುದೇ ಲೋಪವಿಲ್ಲದಂತೆ ಅನುಕರಿಸಲು ಈ ಮೂಲಕ ಆದೇಶಿಸಲಾಗಿದೆ. ಇದಕ್ಕೆ ವ್ಯತಿರಿಕ್ತವಾದ ನಿರ್ಬಂಧಗಳನ್ನು ಹೊರತುಪಡಿಸಲಾಗಿದೆ. ದೈವಾರಾಧನಾ ವಿಧಿ ಮತ್ತು ಸಂಸ್ಕಾರ ಶಿಸ್ತು ಪಾಲನಾ ಸಮಿತಿಯ ಸಭಾ ಕಚೇರಿಯಿಂದ ದಿನಾಂಕ 18 ಸೆಪ್ಟೆಂಬರ್
2019 ಹೊರಡಿಸಲಾಯಿತು. ಸಹಿ ರಾಬರ್ಟ್ ಕಾರ್ಡಿನಲ್ ಸಾರಾ, ಆಡಳಿತ ಮುಖ್ಯಸ್ಥರು ಅವರ ಸಹಿ, ಮತ್ತು ಆರ್ಥರುಸ್ ರೋಚ್, ಮಹಾಧರ್ಮಾಧ್ಯಕ್ಷ ಕಾರ್ಯದರ್ಶಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ, ಭುವಿಯಲ್ಲಿ ಸುಮನಸ್ಥರಿಗೆ ಶಾಂತಿ 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 ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಶಾಂತಿ ಶಾಂತಿ ಶಾಂತಿ. ಪ್ರಭು ದೇವರೇ, ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿ ಮರಿಯೇ, ಈತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್ ಆಮೆನ್ ಆಮೆನ್.
Let us pray. O God, who from living and chosen stones prepare an eternal dwelling for your majesty, increase in your church the spirit of grace you have bestowed, so that by new growth your faithful people may build up the heavenly Jerusalem. Through our Lord Jesus Christ, your Son, who lives and reigns with you in the unity of the Holy Spirit, one God, forever and ever. Amen. ದೇವಮಂದಿರ ಕ್ರೈಸ್ತ ಬದುಕಿನ ಶಾಂತಿ ಪ್ರೀತಿಯ ತಾಣ. ಇಲ್ಲಿರುವ ಧೈರ್ಯ ಪ್ರಭೆಯಿಂದ ಮನಗಳು ಅರಳುತ್ತವೆ, ಮನೆಗಳು ಬೆಳಗುತ್ತವೆ. ಈ ಮಂದಿರ ದೇವರನ್ನು ಮನುಷ್ಯನನ್ನು ಒತ್ತುಗೂಡಿಸುವ ಬಾಂಧವ್ಯದ ಸೇತುವೆ. ಆಧ್ಯಾತ್ಮಿಕವಾಗಿ ನಮಗೆ ಕರುಣಿಸುವ ವರದಾನಗಳ ಕುರಿತು ಎಜಿಕೇಲ್ ಪ್ರವಾದಿ ನುಡಿಯುವ ಮಾತುಗಳನ್ನು ಆಲಿಸಿ ಧ್ಯಾನಿಸೋಣ. ಪ್ರವಾದಿ ಎಜಿಕೇಲನ ಗ್ರಂಥದಿಂದ ವಾಚನ. ಆ ಪುರುಷ ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆದು ತಂದನು. ಹೀಗೋ ದೇವಸ್ಥಾನದ ಹೊಸ್ತಿಲ ಕೆಳಗಿನಿಂದ ನೀರು ಹೊರಟು ಪೂರ್ವದ ಕಡೆಗೆ ಹರಿಯುತ್ತಿತ್ತು. ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಬಲಿಪೀಠದ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ಆಗ ಅವನು ನನ್ನನ್ನು ಉತ್ತರ ಹೆಬ್ಬಾಗಿಲಿನಿಂದ ದೇವಾಲಯದ ಹೊರಗಿನ ಮಾರ್ಗವಾಗಿ ಸುತ್ತಿಸಿಕೊಂಡು ಪೂರ್ವದ ಹೆಬ್ಬಾಗಿಲಿಗೆ ಕರೆದು ತಂದನು. ಅಲ್ಲಿ ನೋಡಲು ಅದರ ಬಲಗಡೆ ಮೆಲ್ಲನೆ ಹರಿಯುವ ನೀರು ಕಾಣಿಸಿತು. ಆಗ ನನಗೆ ಹೀಗೆ ಹೇಳಿದನು, ಈ ಪ್ರವಾಹ ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಬ್ ಎಂಬ ಕಣಿವೆಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಈ ತೊರೆ ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲಜಂತುಗಳು ಬದುಕಿ ಬಾಳುವವು. ಮೀನುಗಳು ತಂಡೋಪತಂಡವಾಗಿರುವವು. ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ಈ ತೊರೆ ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು. ತೊರೆಯ ಎರಡು ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು. ಅವುಗಳ ಎಲೆ ಬಾಡದು, ಹಣ್ಣು ತೀರದು. ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳಲ್ಲಿಯೂ ಹೊಸ ಫಲವನ್ನು ಕೊಡುತ್ತಿರುವವು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ನನಗೇನು ಭಯವಿಲ್ಲ. ನದಿಯೊಂದು ಆನಂದಗೊಳಿಸುವುದು ದೇವನಗರವನು, ಪುನೀತಗೊಳಿಸುವುದು ಪರಾತ್ಪರನ ನಿವಾಸವನು. ದೇವನಿರುವನ ನಗರ ಮಧ್ಯ ಅಳಿವಿಲ್ಲ ಅದಕ್ಕೆ. ಉದಯ ಕಾಲದಲ್ಲಿ ದೇವ ಬರುವನು ಸಹಾಯಕ್ಕೆ. ನದಿಯೊಂದು ಆನಂದಗೊಳಿಸುವುದು ದೇವನಗರವನ್ನು, ಪುನೀತಗೊಳಿಸುವುದು ಪರಾತ್ಪರನ ನಿವಾಸವನು, ಪರಾತ್ಪರನ ನಿವಾಸವನು. ನಮ್ಮ ಕಡೆ ಇರುವನು ಸೇನಾಧೀಶ್ವರ ಪ್ರಭುವು, ಯಾಕೋಬ ಕುಲ ದೇವರು ನಮಗಾಶ್ರಯ ದುರ್ಗವು. ಪ್ರಭುವಿನ ಕಾರ್ಯಗಳ ನೋಡ ಬನ್ನಿ. ಇಳೆಯೊಳಗೆ ಸರಿದ ಪವಾಡಗಳನ್ನು ನೋಡಿ. ನದಿಯೊಂದು ಆನಂದಗೊಳಿಸುವುದು ದೇವನಗರವನ್ನು, ಪುನೀತಗೊಳಿಸುವುದು ಪರಾತ್ಪರನ ನಿವಾಸವನು, ಪರಾತ್ಪರನ ನಿವಾಸವನು. ನದಿಯೊಂದು ಆನಂದಗೊಳಿಸುವುದು ದೇವನಗರವನು, ಪುನೀತಗೊಳಿಸುವುದು ಪರಾತ್ಪರನ ನಿವಾಸವನು, ಪರಾತ್ಪರನ ನಿವಾಸವನು. ಪ್ರಭು ಯೇಸು ಕ್ರಿಸ್ತರು ಕ್ರೈಸ್ತ ಬದುಕಿನ ಭದ್ರ ಬುನಾದಿಯಾಗಿದ್ದಾರೆ. ತನ್ನ ದೇಹವನ್ನೇ ಧಾರೆ ಎರೆದು ನಮ್ಮನ್ನು ತಮ್ಮವರಾಗಿಸಿಕೊಂಡಿದ್ದಾರೆ. ನಮ್ಮ ದೇಹವೆಂಬ ದೇಗುಲದಲ್ಲಿ ಅವರನ್ನು ಪ್ರತಿಷ್ಠಾಪಿಸಿಕೊಳ್ಳುವ
ಮನಸ್ಸು ಮಾಡುತ್ತಾ ಸಂತ ಪೌಲನ ನುಡಿಗಳನ್ನೀಗ ಆಲಿಸೋಣ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನಾವು ದೇವರ ಸಹಕಾರ್ಮಿಕರು, ನೀವು ದೇವರೇ ಸಾಗುವಳಿ ಮಾಡುವ ಹೊಲ, ಅವರೇ ನಿರ್ಮಿಸುತ್ತಿರುವ ಮಂದಿರ. ದೇವರು ನನಗಿತ್ತ ವರದಾನಗಳಿಗೆ ಅನುಸಾರವಾಗಿ ನಾನು ಚತುರ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದೆ, ಇನ್ನೊಬ್ಬನು ಅದರ ಮೇಲೆ ಕಟ್ಟುತ್ತಿದ್ದಾನೆ. ಆದರೆ ಕಟ್ಟುವ ಪ್ರತಿಯೊಬ್ಬನು ತಾನು ಹೇಗೆ ಕಟ್ಟುತ್ತಿದ್ದಾನೆ ಎಂಬುದರ ಬಗ್ಗೆ ಎಚ್ಚರದಿಂದಿರಲಿ. ಈಗಾಗಲೇ ಅಸ್ತಿವಾರ ಹಾಕಲಾಗಿದೆ, ಯೇಸು ಕ್ರಿಸ್ತರೇ ಆ ಅಸ್ತಿವಾರ. ಇದಲ್ಲದೆ ಬೇರೆ ಅಸ್ತಿವಾರವನ್ನು ಯಾರು ಹಾಕಲಾಗದು. ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತದೆಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಯಾವನಾದರೂ ದೇವಾಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ. ದೇವರ ಆಲಯವು ಪವಿತ್ರವಾದುದು, ನೀವೇ ಆ ಆಲಯ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶಾಶ್ವತವಾಗಿರುವಂತೆ ಇದನ್ನು ನನಗಾಗಿ ಆರಿಸಿ ಪ್ರತಿಷ್ಠಿಸಿಕೊಂಡಿದ್ದೇನೆ. ನನ್ನ ಸೃಷ್ಟಿಯು ಮನಸ್ಸು ಸದಾ ಅಲ್ಲಿರುವುದು. ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಎಲಿಜಬೆತಳು ಗರ್ಭಿಣಿಯಾದ 6ನೇ ತಿಂಗಳಲ್ಲಿ ದೇವರು
ಗಬ್ರಿಯೇಲ್ ದೂತನನ್ನು ಗಲಿಲೆಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯಲ್ಲಿಗೆ ಕಳುಹಿಸಿದರು. ಆಕೆಗೆ ದಾವೀದ್ ಅರಸನ ವಂಶಜನಾದ ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಆಕೆಯ ಹೆಸರು ಮರಿಯ. ದೇವದೂತನು ಆಕೆಯ ಬಳಿಗೆ ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು. ಇದೆಂತಹ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು. ದೂತನು ಆಕೆಗೆ, ಮರಿಯ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಇಗೋ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. ಆತನಿಗೆ ಯೇಸು ಎಂಬ ಹೆಸರಿಡಬೇಕು. ಆತನು ಮಹಾಪುರುಷನಾಗುವನು, ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು. ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು. ಯಾಕೋಬನ ವಂಶವನ್ನು ಆತನು ಚಿರಕಾಲ ಆಳುವನು, ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು ಎಂದನು. ಅದಕ್ಕೆ ಮರಿಯಳು, ಇದು ಆಗುವುದಾದರೂ ಹೇಗೆ? ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದಳು. ದೂತನು ಪ್ರತ್ಯುತ್ತರವಾಗಿ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ನಿನ್ನ ಸಂಬಂಧಿಕರಾದ ಎಲಿಜಬೇತನ ವಿಷಯವನ್ನು ಕೇಳು. ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಲಿದ್ದಾಳೆ. ಬಂಜೆ ಎನಿಸಿಕೊಂಡಿದ್ದ ಆಕೆ ಈಗ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದನು. ಆಗ ಮರಿಯಳು, ಇಗೋ, ನಾನು ದೇವರ ಸೇವಕಿ, ನೀವು ಹೇಳಿದಂತೆ ನನಗಾಗಲಿ ಎಂದನು. ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪರಮ ಪೂಜ್ಯ ಧರ್ಮಾಧ್ಯಕ್ಷರುಗಳೇ, ಪೂಜ್ಯನೀಯ ಗುರುಗಳೇ, ಧಾರ್ಮಿಕ ಸಹೋದರ ಸಹೋದರಿಯರೇ ಹಾಗೂ ಅಪಾರ ಸಂಖ್ಯೆಯಲ್ಲಿ ಇಲ್ಲಿ ನೆರೆದಂಥ ಹರಿಹರ ಮಾತೆಯ ಭಕ್ತಾದಿಗಳೇ, ಇಂದು ಶಿವಮೊಗ್ಗ ಧರ್ಮಕ್ಷೇತ್ರ ಮಾತ್ರವಲ್ಲ, ಇಡೀ ದಕ್ಷಿಣ ಭಾರತದ ಚರಿತ್ರೆಯಲ್ಲಿಯೇ ಸುವರ್ಣಾಕ್ಷರಗಳಲ್ಲಿ ಕೆತ್ತಿಡಬೇಕಾದಂತಹ ದಿನ. ನಾಡಿನಾದ್ಯಂತ ಜನಜನಿತವಾದ ಹರಿಹರ ಮಾತೆಯ ಪುಣ್ಯಕ್ಷೇತ್ರವನ್ನು ಕಿರಿಯ ಬಸಿಲಿಕದ ಉನ್ನತಿಗೆ ಏರಿಸಿ ಅದನ್ನು ಲೋಕಾರ್ಪಣೆಗೊಳಿಸುವ ಈ ಸುದಿನ. ಹಲವು ವರ್ಷಗಳಿಂದ ಹಂಬಲಿಸಿದ ಈ ಸುದಿನ ದೈವಾನುಗ್ರಹದಿಂದ ಹಾಗೂ ಭಕ್ತ ವಿಶ್ವಾಸಿಗಳ ಎಡೆಬಿಡದ ಪ್ರಾರ್ಥನೆಯ ಫಲವಾಗಿ ಇಂದು ನಮಗೆ ಪ್ರಾಪ್ತಿಯಾಗಿದೆ. ಈ ಸಂದರ್ಭದಲ್ಲಿ ಕಿರು ಬಸಿಲಿಕದ ಮಹತ್ವವೇನು, ಅದರ ವೈಶಿಷ್ಟ್ಯತೆ ಏನು ಎಂಬುದರ ಕುರಿತು ತುಸು ಹೊತ್ತು ಮೊದಲು ಧ್ಯಾನಿಸೋಣ. ಕಿರಿಯ ಬಸಿಲಿಕಾ ಎಂಬ ಅಭಿಧಾನವನ್ನು
ವಿಶ್ವದಾದ್ಯಂತದಿಂದ ಆಯ್ದ ಕೆಲವು ಕಥೋಲಿಕ ದೇವಾಲಯಗಳಿಗೆ ಕಥೋಲಿಕ ಧರ್ಮಸಭೆಯ ನಿಯಮಕ್ಕೆ ಅನುಗುಣವಾಗಿ ನೀಡಲಾಗುತ್ತದೆ. ಕಿರು ಬಸಿಲಿಕಾ ಇದರ ಮಾನ್ಯತೆ ಸಿಗಲು ದೇವಾಲಯ ಕೆಲವು ಪ್ರಮುಖ ಮಾನದಂಡಗಳನ್ನು ಯಶಸ್ವಿಯಾಗಿ ನಿಭಾಯಿಸಿರಬೇಕು. ಬಸಿಲಿಕಾವೆಂಬ ಅಭಿಧಾನವನ್ನು ಪಡೆದ ಪವಿತ್ರಾಲಯದ ಜವಾಬ್ದಾರಿ ವಿಶೇಷವಾಗಿದೆ. ಪರಮ ಪವಿತ್ರ ಬಲಿಪೂಜೆ, ಪಶ್ಚಾತ್ತಾಪ ಹಾಗೂ ಇತರ ಸಂಸ್ಕಾರಗಳ ಆಚರಣೆಗೆ ಇಲ್ಲಿ ಆದ್ಯತೆ ಇರಬೇಕು. ಪಾಪ ನಿವೇದನೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಂಧಾನಕರ್ತರನ್ನು ನಿಯೋಜಿಸಬೇಕು. ಅಲ್ಲಿಯ ವ್ಯವಸ್ಥೆಗಳೆಲ್ಲವೂ ಶಾಸ್ತ್ರಬದ್ಧವಾಗಿರಬೇಕು. ಸಹಸ್ರಾರು ಭಕ್ತಾದಿಗಳನ್ನು ಆಕರ್ಷಿಸುವ ಖ್ಯಾತಿ ಪಡೆದ ಪ್ರಮುಖ ಆರಾಧನಾ ಕೇಂದ್ರ ಅದಾಗಿರಬೇಕು. ಆಚರಣೆಗೆ ಅಗತ್ಯವಾದ ಹಾಗೂ ವಿವಿಧ ಆರಾಧನಾ ವಿಧಿ ನಿಯಮಗಳಿಗೆ ಒಗ್ಗುವ ಪರಿಕರಗಳಾದಿಯಾಗಿ ಸಕಲ ಸವಲತ್ತುಗಳನ್ನು ಆ ದೇವಾಲಯ ಹೊಂದಿರಬೇಕು. ದೇವಾಲಯದ ಚಾರಿತ್ರಿಕ ಮೌಲ್ಯಗಳನ್ನು ಬಿಂಬಿಸುವ ಕಲಾಕೃತಿಗಳಿಗೆ ಅಲ್ಲಿ ಸ್ಥಾನವನ್ನು ಕಲ್ಪಿಸಬೇಕು. ದೇವಾಲಯದ ಒಳಗೂ ಹೊರಗೂ ಸದಾ ಪ್ರಾರ್ಥನೆಯ ವಾತಾವರಣವಿರಬೇಕು. ಕಿರಿಯ ಬಸಿಲಿಕದಲ್ಲಿ ವಿಶ್ವಾಸಿಗಳು ಸದಾ ಬಯಸುವ ಉಪದೇಶ, ಉಪನ್ಯಾಸ, ದೇವವಾಕ್ಯದ ಪ್ರಬೋಧನೆ ಈ ಚಟುವಟಿಕೆಗಳು ನಿರಂತರವಾಗಿ ನಡೆಯಬೇಕು. ವರ್ಷದುದ್ದಕ್ಕೂ ನಡೆಯುವ ಆಚರಣೆಯಲ್ಲಿ ಆಗಮನ ಕಾಲ, ಕ್ರಿಸ್ತ ಜಯಂತಿ ಕಾಲ, ತಪಸ್ಸು ಕಾಲ, ಪುನರುತ್ಥಾನ ಕಾಲ ಅಧಿಕ ಭಕ್ತಿಯಿಂದ ಹಾಗೂ ಆಸ್ಥೆಯಿಂದ ಅದನ್ನು ಆಚರಿಸಬೇಕು. ದಿವ್ಯ ಬಲಿಪೂಜೆ, ಪ್ರಾರ್ಥಕಾಲದ ಹಾಗೂ ಸಂಧ್ಯಾಕಾಲದ ಪ್ರಾರ್ಥನೆಗಳಲ್ಲಿ ವಿಶ್ವಾಸಿಗಳ ಸಕ್ರಿಯ ಭಾಗವಹಿಸುವಿಕೆಯನ್ನು ಖಾತ್ರಿಪಡಿಸಬೇಕು. ಅದೇ ರೀತಿ ದೈವಾರಾಧನೆಗೆ ಸಂಬಂಧಿಸಿದ ವಿಶೇಷ ಅಧಿಕಾರಗಳನ್ನು ಹಾಗೂ ಆರಾಧನೆಯ ಪರಿಣಾಮದಲ್ಲಿ ಲಭಿಸಬಹುದಾದ ಆಧ್ಯಾತ್ಮಿಕ ಫಲದ ಕೊಡುಗೆಯನ್ನು ಬಸಿಲಿಕದಲ್ಲಿ ಪ್ರಾರ್ಥಿಸುವವರಿಗೆ ಪ್ರತ್ಯೇಕ ದಿನಗಳಲ್ಲಿ ನೀಡುವಂತಾಗಬೇಕು. ಇವೆಲ್ಲ ದೇವ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿದಾಗ ಕಿರು ಬಸಿಲಿಕಾ ಎಂಬ ಅಭಿಧಾನವು ಸಾರ್ಥಕತೆಯನ್ನು ಕಾಣುವುದು. ಹಾಗಾಗಿಯೇ ಸಾಮಾನ್ಯ ದೇವಾಲಯಗಳಿಗಿಂತ ಹೆಚ್ಚುವರಿಯಾಗಿ ಹಲವು ಸವಲತ್ತುಗಳನ್ನು, ಹೆಚ್ಚಿನ ಜವಾಬ್ದಾರಿಯನ್ನು, ವಿಶೇಷ ಕೀರ್ತಿಯನ್ನು ಕಿರು ಬಸಿಲಿಕಾವು ಪಡೆಯುತ್ತದೆ. ಹರಿಹರ ಮಾತೆಯ ಈ ಪುಣ್ಯ ಕ್ಷೇತ್ರವನ್ನು ಕಿರು ಬಸಿಲಿಕದ ಉನ್ನತಿಗೆ ಏರಿಸಿ ಇದೀಗಲೇ ಲೋಕಾರ್ಪಣೆ ಮಾಡಲಾಗಿದೆ. ಈ ಸುದಿನದಂದು ಈಗ ತಾನೇ ಆಲಿಸಿದ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಮೊದಲನೇದಾಗಿ ಮಾತೆ ಮರಿಯಮ್ಮನವರು ದೇವರ ವಾಕ್ಯವನ್ನು ಆಲಿಸಿದ ತಾಯಿ. ಮರಿಯ ಹಳ್ಳಿಯ ಸಾಮಾನ್ಯ ಬಾಲಕಿಯಾಗಿದ್ದರು. ನಜರೇತಿನ ಇತರ ಬಾಲಕಿಯರಂತೆ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ
ತನ್ನನ್ನೇ ತೊಡಗಿಸಿಕೊಂಡು ಅವರು ಸರಳ ಜೀವನವನ್ನು ನಡೆಸುತ್ತಿದ್ದರು. ಮಾನಸಿಕವಾಗಿಯೂ ಹಾಗೂ ಧಾರ್ಮಿಕವಾಗಿಯೂ ಯಹೂದ್ಯ ಯುವತಿಯಂತೆ ಅವರು ಬೆಳೆದರು. ಆಗಿನ ಸಂಪ್ರದಾಯದಂತೆ ಎಳೆ ವಯಸ್ಸಿನಲ್ಲಿ ವಿವಾಹವಾಗಬೇಕಾಗಿದ್ದರಿಂದ ಅವರ ನಿಶ್ಚಿತಾರ್ಥವೂ ಆಗಿತ್ತು. ಮರಿಯಳ ಜೀವನ ಅದೆಷ್ಟು ಸರಳವಾಗಿತ್ತೆಂದರೆ, ಒಂದೊಮ್ಮೆ ಯೇಸು ಸ್ವಾಮಿ ದೇವಾಲಯದಲ್ಲಿ ಬೋಧಿಸುತ್ತಿರುವಾಗ, ಇವನು ಬಡಗಿಯಲ್ಲವೇ, ಮರಿಯಳ ಮಗನಲ್ಲವೇ ಎಂದು ಜನರು ತಾತ್ಸಾರದಿಂದ ಟೀಕಿಸಿದರು. ಆದರೆ ಮರಿಯಳ ಜೀವನದಲ್ಲಿ ಊಹಿಸಲಾಗದ ಘಟನೆಯೊಂದು ಘಟಿಸಿತು. ಸ್ವರ್ಗೀಯ ದೂತನು ಪ್ರತ್ಯಕ್ಷನಾಗಿ ಮರಿಯಳಿಗೆ ನಮೋ ಮರಿಯ, ಕೃಪಾಪೂರ್ಣೆ ಎಂದು ಸನ್ಮಾನಿಸಿದನು. ಮುಂದುವರಿಸುತ್ತಾ, ಇಗೋ, ಪವಿತ್ರಾತ್ಮನ ಶಕ್ತಿಯಿಂದ ನೀನು ಗರ್ಭಧರಿಸಿ ಓರ್ವ ಪುತ್ರನನ್ನು ಹೆರುವೆ. ಆತನಿಗೆ ಯೇಸು ಎಂದು ನಾಮಕರಣ ಮಾಡಬೇಕು. ಆತನು ಮಹಾಪುರುಷನಾಗುವನು, ಪರಾತ್ಪರ ದೇವರ ಪುತ್ರನೆನಿಸಿಕೊಳ್ಳುವನು ಎಂದನು. ದೂತನ ಮಾತು ಯಾವ ರೀತಿಯಲ್ಲಿ ಅದು ಕಾರ್ಯರೂಪಕ್ಕೆ ಬರುವುದೆಂದು ಆಕೆಗೆ ತಿಳಿಯದಿದ್ದರೂ, ದೂತನ ಮಾತಿಗೆ ಮನಿದು ತನ್ನ ಹೃದಯಾಂತರಾಳದಿಂದ ಮರಿಯಳು ಕೊಟ್ಟ ಪ್ರತ್ಯುತ್ತರ, ಇಗೋ, ನಾನು ಪ್ರಭುವಿನ ದಾಸಿ, ನಿನ್ನ ವಚನದಂತೆ ನನಗಾಗಲಿ. ಅವರ ಈ ಸಮ್ಮತಿಯು ಅವರು ದೇವರ ವಾಕ್ಯವನ್ನು ವಾಸ್ತವವಾಗಿ ಇದ್ದಂತೆ ಸ್ವೀಕರಿಸಿದ ತಾಯಿ ಎಂದು ನಮಗೆ ತಿಳಿಯುತ್ತದೆ. ಎರಡನೇದಾಗಿ, ಮರಿಯಮ್ಮನವರು ದೇವರ ವಾಕ್ಯವನ್ನು ಜೀವಿಸಿದಂತಹ ತಾಯಿ. ಮರಿಯಳಿಗೆ ದಾವೀದ ಅರಸನ ವಂಶದ ಜೋಸೇಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಆಕೆಯ ಭಾವಿ ಪತಿ ಜೋಸೆಫ್ ಓರ್ವ ನೀತಿವಂತ, ಪ್ರಾಮಾಣಿಕ ಹಾಗೂ ದೈವ ಭಕ್ತಿಯುಳ್ಳವನಾಗಿದ್ದುದರಿಂದ ದೇವರ ಆಜ್ಞೆಯಂತೆ ಮರಿಯಳನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸಿ ತನ್ನ ಮನೆಗೆ ಬರಮಾಡಿಕೊಂಡನು. ಹೀಗಿರುವಾಗ ಬೆಳಗಿನಿಂದ ಸಂಜೆಯವರೆಗಿನ ಅವರ ದಿನನಿತ್ಯದ ಆ ಸಮಯ ದುಡಿಯುವುದರಲ್ಲೇ ಕಳೆದು ಹೋಗುತ್ತಿತ್ತು. ಆಗಿನ ಕಾಲದ ಇತರ ಮಹಿಳೆಯರು ಮಾಡುವಂಥ ಕೆಲಸಗಳು, ಗುಡಿಸುವುದು, ಮನೆಯ ಸ್ವಚ್ಛತೆಯನ್ನು ಕಾಪಾಡುವುದು, ಅಡುಗೆ ಮಾಡುವುದು, ಬಟ್ಟೆ ಒಗೆಯುವುದು, ನೀರು ತರುವುದು, ಹೊಲಿಯುವುದು, ಇವೆಲ್ಲ ಕೆಲಸಗಳು ಅದರಲ್ಲಿ ಅಡಗಿತ್ತು. ಇಂದು ನಾವೆಲ್ಲರೂ ಗೌರವಿಸುತ್ತಿರುವ ಮರಿಯ ಮಾತೆ ಕಲಾಕಾರಣ ಕುಂಜದಲ್ಲಿ ಅರಳಿದ ರಾಜಕುವರಿಯಲ್ಲ, ಬದಲಾಗಿ ಬಡ ಕುಟುಂಬದ ಸಾಮಾನ್ಯ ಸ್ತ್ರೀಯಾಗಿ, ಜೋಸೇಫನ ಪತ್ನಿಯಾಗಿ ಜೀವನ ನಡೆಸಿದ್ದರು ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಜೋಸೇಫನ ಪತ್ನಿಯಾದ ಮರಿಯಳ ಕನ್ಯತ್ವ ಶೂನ್ಯವಾಗಿರಲಿಲ್ಲ ಅಥವಾ ಬಂಜೆಯ ಆಡಂಬವಾಗಿರಲಿಲ್ಲ. ಅವರ ಬಾಳು ತೆರೆದ ಒಂದು ಪುಸ್ತಕವಾಗಿತ್ತು. ಅದರಲ್ಲಿ ಆಲಿಸುವುದು, ತನ್ನನ್ನೇ ಸಮರ್ಪಿಸುವ, ಗಾಢವಾಗಿ ಪ್ರೀತಿಸುವ,
ನಿಸ್ವಾರ್ಥತೆಯಿಂದ ಸೇವೆ ಮಾಡುವ ಎಲ್ಲ ಪುಟಗಳು ಸೇರಿದ್ದವು. ಅವರು ತಮ್ಮ ಜೀವನದಲ್ಲಿ ಉಪನ್ಯಾಸಗಳಿಂದ ಕಲಿಯದೆ ಜೀವನದ ಪ್ರೀತಿಮಯ ಸೇವೆಯಿಂದ ಹೆಚ್ಚಾಗಿ ಕಲಿತರು. ಅರ್ಥವಾಗದ ಅನೇಕ ವಿಷಯಗಳ ಬಗ್ಗೆ ಅವರು ಧ್ಯಾನಿಸಿದರು. ದೇವರ ಆ ರಹಸ್ಯಗಳನ್ನು ಸದಾ ಹೃದಯದಲ್ಲಿ ಇಟ್ಟುಕೊಂಡು ಏಕಾಂತದಲ್ಲಿ, ಜೀವನದ ಮೌನತೆಯಲ್ಲಿ, ನೋವಿನಲ್ಲಿ, ಅದೇ ರೀತಿ ಜೀವನದ ಕತ್ತಲೆಯಲ್ಲಿಯೂ ಕೂಡ ಜ್ಞಾನದ ಬೆಳಕಿಗಾಗಿ ಸದಾ ದೇವರ ಕೃಪೆಯನ್ನು ಅವರು ಬೇಡಿದರು. ದೇವರ ಕುಟುಂಬದಲ್ಲಿ ಪಾಲುಗೊಳ್ಳಬೇಕಾದರೆ, ದೇವರ ನೂತನ ಬಳಗದ ಸದಸ್ಯರಾಗಬೇಕಾದರೆ ದೈವಿ ಚಿತ್ತದ ಪಾಲನೆ ಹಾಗೂ ಅನುಸರಣೆ ಅತಿ ಅಗತ್ಯವಾದುದು. ಯಾರು ಸ್ವರ್ಗದಲ್ಲಿರುವ ಪಿತನ ಚಿತ್ತವನ್ನು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರ, ಸಹೋದರಿ ಮತ್ತು ತಾಯಿ ಎಂದು ಜಗತ್ತಿಗೆ ಸಾರುವ ಮೂಲಕ ಯೇಸು ಸ್ವಾಮಿಯು ಮಾತೆ ಮರಿಯಳ ಹಿರಿಮೆಯನ್ನು ಅಲ್ಲಗಳೆಯದೆ ಆ ಮಹಾಮಾತೆ ಜೀವಿಸಿದ ರೀತಿಯನ್ನು ಎತ್ತಿ ಹಿಡಿಯುತ್ತಾರೆ. ಆದ್ದರಿಂದ ಮಾತೆ ಮರಿಯಳು ದೇವರ ವಾಕ್ಯವನ್ನು ಜೀವಿಸಿದಂಥ ಮಹಾ ತಾಯಿ ಆಗಿದ್ದಾರೆ. ಧರ್ಮಸಭೆಯ ಸದಸ್ಯರಾದ ನಾವು ಇದೇ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಹಾಗೂ ನಮ್ಮಲ್ಲಿ ರೂಢಿಸಿಕೊಳ್ಳಬೇಕು. ಮಾತೆ ಮರಿಯಳಂತೆ ದೇವರ ವಾಕ್ಯಕ್ಕೆ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳಬೇಕು. ಯಾರು ದೇವರ ವಾಕ್ಯವನ್ನು ಆಲಿಸಿ ಅದನ್ನು ಅನುಸರಿಸುತ್ತಾರೋ ಅವರೇ ಭಾಗ್ಯವಂತರು ಎಂದಿದ್ದಾರೆ ಪ್ರಭು ಯೇಸು ಸ್ವಾಮಿ. ಆತ್ಮೀಯ ಸಹೋದರ ಸಹೋದರಿಯರೇ, ಕಿರು ಬಸಿಲಿಕದ ಈ ವಿಶೇಷ ಕೊಡುಗೆಗಾಗಿ ದೇವರಿಗೆ ನಾವಿಂದು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಅನುದಿನದ ಜೀವನದಲ್ಲಿ ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಳೋಣ. ಹರಿಹರ ಮಾತೆಯ ಭಿನ್ನಹಗಳ ಮೂಲಕ ಈ ಪುಣ್ಯಕ್ಷೇತ್ರದಲ್ಲಿ ಕರುಣಾಮಯಿ ದೇವರ ಕೃಪಾ ವರಗಳು ಭಕ್ತರ ಮೇಲೆ ಹೇರಳವಾಗಿ ಇಳಿದು ಬರಲಿ ಎಂದು ನಾವು ಪ್ರಾರ್ಥಿಸೋಣ. ನಾವೆಲ್ಲರೂ ಭಕ್ತಿ ಸುಧೆಯಲ್ಲಿ ಮಿಂದು ತಂದೆ ದೇವರ ಪ್ರೀತಿಯ ಮಕ್ಕಳು ಹಾಗೂ ಯೇಸು ಸ್ವಾಮಿಯ ಯೋಗ್ಯ ಸಹೋದರ ಸಹೋದರಿಯರಾಗಲು ಕೃಪೆಯನ್ನು ಬೇಡೋಣ. ಈ ಶುಭ ಸಂದರ್ಭದಲ್ಲಿ ಶಿವಮೊಗ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಫ್ರಾನ್ಸಿಸ್ ಸರಾವೋ ಇವರನ್ನು ನಾನು ಇಲ್ಲಿ ನೆರೆದ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಅಭಿನಂದಿಸುತ್ತೇನೆ. ಅವರೊಂದಿಗೆ ಧರ್ಮಕ್ಷೇತ್ರದ ಎಲ್ಲ ಯಾಜಕರು, ಧಾರ್ಮಿಕ ಸೋದರ ಸೋದರಿಯರು ಹಾಗೂ ದೈವ ಜನತೆಗೆ ನನ್ನ ಅಭಿನಂದನೆಗಳು. ಈ ಕಿರು ಬಸಿಲಿಕದಲ್ಲಿ ನೆಲೆ ನಿಂತಿರುವ ಹರಿಹರದ ಆರೋಗ್ಯ ಮಾತೆಯು ನಮ್ಮನ್ನೆಲ್ಲ ತಮ್ಮ ಮಾತೃ ವಾತ್ಸಲ್ಯದಿಂದ ಸಲಹಿ ನಮಗಾಗಿ ಸದಾ ಯೇಸು ಸ್ವಾಮಿಯಲ್ಲಿ ಭಿನ್ನಯಿಸಲಿ ಎಂದು ಈ ದಿವ್ಯ ಬಲಿಪೂಜೆಯ ಸಮಯದಲ್ಲಿ ಪ್ರಾರ್ಥಿಸೋಣ.
ವಿಶ್ವಾಸ ನಿವೇದನೆಗಾಗಿ ದಯವಿಟ್ಟು ನಿಂತುಕೊಳ್ಳಿ.